ಕೊಲ್ಲರಕೋಡಿ ಪ್ರಾಥಮಿಕ ಪೊಕ್ಕ ಪ್ರೌಢಶಾಲದ ವಿದ್ಯಾರ್ಥಿ ಪೋಷಕರ ಸಭೆ ಗುರುವಾರ ನಡೆದನು. ಸಭೆಟ್ ಶಾಸಕರು ಶ್ರೀ ಯುಟಿ ಖಾದರ್ ಪಾಲ್ಪಡೆದು ಶಾಲೆಡು ಮೂಲ ಸೌಲಭ್ಯದ ಕೊರತೆ ಇತ್ತಂಡಲ ಅವೆನು ಪೂರ ಎದುರಿಸಾದು ಎಡ್ಡ ಫಲಿತಾಂಶ ಬರ್ಪಿಲಕ ಶಿಕ್ಷಕ ವೃಂದ ಬೊಕ್ಕ ಶಾಲಾಭಿವೃದ್ಧಿ ಸಮಿತಿ ಪ್ರಯತ್ನ ಮಲ್ತದು ಭೇಟಿ ಮಲ್ಪಡು. ಎಡ್ಡ ಫಲಿತಾಂಶ ದಾಖಲಾಂಡ ಮೂಲ ಸೌಲಭ್ಯನ ಕೊರಿಯರೆ ಸರ್ಕಾರ ತಕ್ಷಣ ಸ್ಪಂದನೆ ಕೊರ್ಪುಂಡು. ಈ ಶಾಲೆಗೆ ಮೂಲ ಸೌಲಭ್ಯ ಒದಗಿಸಾದು ಕೊರಿಯರೆ ತಾನು ಪ್ರಯತ್ನ ಮಲ್ಪ ಅಂಚೆನೆ ಓದುನಿಟು ಪಿರ ಒರಿದಿನ ಜೋಕ್ಲನ ಕಡೆಕ್ ಶಿಕ್ಷಕ ವೃಂದದಗಳು ದಿಂಜ ಗೇನ ಕೊರ್ದು ಎಡ್ಡ ಫಲಿತಾಂಶ ಬರ್ಪಲಕ ಪ್ರಯತ್ನ ಮಲ್ಪಲೆನ್ ಪಂಡೇರು. ಸೊ ಈ ಮೂಲಭೂತ ಸೌಕರ್ಯ ಕೊರತೆ ನಿಮ್ಮ ಮಕ್ಕಳ ಪರ್ಫಾರ್ಮೆನ್ಸ್ ಅಲ್ಲಿ ಕಡಿಮೆ ಆಲೋಚನೆ ಸ್ವಲ್ಪ ಸಮಸ್ಯೆ ಆಗ್ಬೋದು. ಯಾರಿಗೆ ಸಮಸ್ಯೆ? ಕಲಿಸುವವರಿಗೆ ಸಮಸ್ಯೆ, ಟೀಚರ್ನವರಿಗೆ ಪಾಪ, ಯಾಕೆ ಅವರಿಗೆ ಸಮಸ್ಯೆ ಆಗೋದು. ಟೀಚರ್ ಅದನ್ನು ಮ್ಯಾನೇಜ್ ಮಾಡಿ ಕರೆಕ್ಟಾಗಿ ಆ ಮಕ್ಕಳಿಗೆ ಕಲಿಸಿದರೆ ಮಕ್ಕಳ ಪಾಠ ಅಂತ ತೆಕ್ಕೊಂಡು ಹೋದರೆ ಖಂಡಿತವಾಗಿ ಪಾಸ್ ಆಗುವಂಥ ಅವಕಾಶ ಕೂಡ ಆಗ್ತದೆ. ಅದರ ಅರ್ಥ ಇಲ್ಲಿ ಮೂಲಭೂತ ಸೌಕರ್ಯ ಬರೋದಿಲ್ಲ ಅಂತಲ್ಲ, ಬರಬೇಕು, ಆದಷ್ಟು ಬೇಗ ಬರಬೇಕು ಅಂತ ಇಷ್ಟು ಕೆಲವೇ ವರ್ಷ ಆದರೆ. ಯಾಕಂತ ಹೇಳಿದ್ರೆ ನಾವು ಇಲ್ಲಿ 3 ಒಟ್ಟಿಗೆ ಸ್ಯಾಂಕ್ಷನ್ ಸಮಯದಲ್ಲಿ KPS ಸ್ಕೂಲಾಗಿ ಪರಿವರ್ತನೆ ಮಾಡುವಂಥ ಅವಕಾಶವೂ ಕೂಡ ಇಲ್ಲಿದೆ. 4 ಎಕರೆ ಜಾಗ ಎಷ್ಟು ಸಾಕು. ಸೊ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಚೆನ್ನಾಗಿರೋ ಗ್ರೌಂಡ್ ಸೆಟ್ ಮಾಡಿ ಬೇಕಾಗುವ ಕಾಂಪೌಂಡೆಲ್ಲ ಪ್ಲ್ಯಾನ್ ಮಾಡಿ ಕೆಲವೇ ವರ್ಷಗಳಲ್ಲಿ ಇದನ್ನು ಮಾತ್ರ ಅದೊಂದು ಕ್ಯಾಂಪಸ್ ಆಗಿ ನಿರ್ಮಾಣ ಮಾಡುವ ಯೋಜನೆ ಹಮ್ಮಿಕೊಳ್ಳುವಂತ ಹೇಳಲಿಕ್ಕೆ ನಾನು ಇವತ್ತು ಮಾಡ್ತೇವೆ. ಒಟ್ಟಾರೆ ನಮಗೆ ಎಲ್ಲ ನಮ್ಮ ಉದ್ದೇಶ ಏನು, ಇವರೆಲ್ಲರೂ ಕೂಡ ಪಾಸ್ ಆಗಬೇಕು, 100ಕ್ಕೆ 100 ರಿಸಲ್ಟ್ ಬರಬೇಕು. ರಿಸಲ್ಟ್ ಬಂದರೆ ಶಾಲೆಗೆ ಮಾತ್ರ ಇಲ್ಲ, ಇಡೀ ನಮ್ಮ ಕ್ಷೇತ್ರಕ್ಕೆ ಮತ್ತು ಗ್ರಾಮಕ್ಕೆ ದೊಡ್ಡ ಗೌರವ ಬರುವಂಥ ಕೆಲಸ ಇವತ್ತು ಆಗ್ತದೆ. ಸೊ ಅದು ನಮ್ಮ ಇವತ್ತು ದೊಡ್ಡ ಮಟ್ಟದ ಏಮ್ ಮತ್ತು ನಿಗಾ ಇರಬೇಕು. ಬಂಟ್ವಾಳ ತಾಲೂಕು ಪಂಚಾಯತ್ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಕರ್ಕೇರ, ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಮಮತಾ DS ಗಟ್ಟಿ, ಪದ್ಮನಾಭ ನರಿಂಗಾನ, ಹೈಸ್ಕೂಲ್ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಅಬೂಬಕರ್ ಸಿದ್ದಿಕ್ ಪಾರೆ, ಗೌರವಾಧ್ಯಕ್ಷರು ಜೋಸೆಫ್ ಕೊಟೇನಾ, ಹಿರಿಯ ಪ್ರಾಥಮಿಕ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಅಬ್ದುಲ್ ರಜಾಕ್, ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಸೀಮಾ ಡಿಸೋಜಾ, ಇಂಚಿತ್ತಿ ಬಿನ್ನೇರು ಮುತಾಲಿಕೆಡಿತ್ತರು. ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರು ಶ್ರೀ ವಸಂತ್ ರೈ ಶಾಲೆದ ಮೂಲ ಸೌಲಭ್ಯ, ಶಾಲೆದ ಕಾರ್ಯಚಟುವಟಿಕೆ ಬಗ್ಗೆ ವಿವರ ಕೊರಿಯರು. ವಿದ್ಯಾರ್ಥಿಗಳು, ಪೋಷಕರು, ಬೊಕ್ಕ ಸ್ಥಳೀಯರು ಈ ಸಭೆಟ್ ಪಾಲ್ಪಡೆದಿದ್ದರು.